3,000 ವಾಹನಗಳನ್ನು ಜಪ್ತಿ ಮಾಡಿ ಒಳಗಿಟ್ಟಿದ್ದಾರೆ. ಬೈಕಿನವರು ಬೇಕಾದಷ್ಟು ಪೆಟ್ಟು ತಿಂದಿದ್ದಾರೆ, ನೀವು ನೋಡಿದ್ದೀರಿ, ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ. ಪೆಟ್ಟು ಎಷ್ಟು ತಿಂದಿದ್ದಾರೆ ಅಂತ ಹೇಳಿದರೆ ಆ ಬೈಕನ್ನು ಇವರು ಸೀಸ್ ಮಾಡೋದಲ್ಲ, ಅವನಿಗೆ ಕೊಂಡೋಗ್ಲಿಕ್ಕೆ ಅದಕ್ಕೆ 5 ಲೀಟರ್ ಪೆಟ್ರೋಲ್ ಹಾಕಿ ಕೊಂಡೋಗ್ಲಿಕ್ಕೆ ಬಿಡಬೇಕಿತ್ತು, ಅಷ್ಟು ಪೆಟ್ಟು ಹೊಡೆದಿದ್ದಾರೆ ಅಮಾಯಕರಿಗೆ. ಆಯಿತು, ಸೀಸ್ ಮಾಡಿ ಒಳಗಿಟ್ಟಿದ್ದೀರಿ. ಈಗ ನೀವೇನು ಹೇಳ್ತೀರಿ? ನಾವು ಆ ಜಪ್ತಿ ಮಾಡಿದ ವಾಹನಗಳ ಮೇಲೆ ಎಪಿಡೆಮಿಕ್ ಡಿಸೀಸ್ ಕೇಸನ್ನು ಹಾಕ್ತೇವೆ. ಏನಿದು ಎಪಿಡೆಮಿಕ್ ಡಿಸೀಸ್ ಕೇಸು ಅಂತ ಹೇಳಿದರೆ, ಈ ಬಂದ್ ಇರುವಂಥ ಈ ಸಾಂಕ್ರಾಮಿಕ ಸಂದರ್ಭದಲ್ಲಿ ಬಂದಿರುವಂಥ ಸಂದರ್ಭ, ಲಾಕ್ಡೌನ್ ಇರುವಂಥ ಸಂದರ್ಭ, ಅದನ್ನು ನೀವು ಉಲ್ಲಂಘನೆ ಮಾಡಿದ್ದೀರಿ. ನೀವು ಬೈಕ್ನಲ್ಲಿ ಓಡಾಟ ಮಾಡಿದ್ದೀರಿ, ವಾಹನದಲ್ಲಿ ಓಡಾಡಿದ್ದೀರಿ, ಅಂಗಡಿ ಓಪನ್ ಇಟ್ಟಿದ್ದೀರಿ, ನಮಗೆ ಅದನ್ನು ವಿಡಿಯೋ ಶೂಟ್ ಮಾಡಿ ನಾವು FIR ಹಾಕಿ ಎಪಿಡೆಮಿಕ್ ಡಿಸೀಸ್ ಕೇಸ್ ಹಾಕಿದ್ದೇವೆ. ಇದರ ಪರಿಣಾಮ ಏನು ಅಂತ ಹೇಳಿದರೆ, ನಾಳೆ ಇವರು ಈ ವಾಹನಗಳನ್ನು ಅಥವಾ ಅವರ ಅಂಗಡಿ ಸೀಸ್ ಆಗಿದ್ದರೆ ಅಂಗಡಿಯನ್ನು ಕೋರ್ಟಿಗೆ ಹೋಗಿ ಕೋರ್ಟಿನಲ್ಲಿ ಅವರಿಗೆ ಬಾಂಡ್ ಕೊಟ್ಟು ಇವರು ರಿಲೀಸ್ ಮಾಡಿಕೊಳ್ಬೇಕು. ಇವರು ಕೋರ್ಟಿಗೆ ಹೋಗಿ ವಾಹನ ಬಿಡಿಸ್ಕೊಂಡು ಬಂದರು, ಬಾಂಡ್ ಕೊಟ್ಟಿದ್ದಾರೆ, ಆ ವಾಹನವನ್ನು ಮಾರ್ಪಾಡು ಮಾಡಬಾರ್ದು, ಕೇಸ್ ಮುಗಿಯುವವರೆಗೆ ಮಾರಬಾರ್ದು ಅನ್ನುವಂಥ ಬಾಂಡ್ ಸರ್ಕಾರ ಕೋರ್ಟ್ ವಿಧಿಸಿ ವಾಹನವನ್ನು ಇವರ ಕೈಗೆ ಕೊಡ್ತದೆ. ಕೇಸ್ ಮುಗಿಯುವಾಗ 5 ವರ್ಷ ಆಗ್ತದೋ 10 ವರ್ಷ ಆಗ್ತದೋ ಭಗವಂತನಿಗೆ ಗೊತ್ತು. ಕೇಸ್ ಮುಗಿಯುವಾಗ ಒಂದು ವೇಳೆ ಅದು ಎಪಿಡೆಮಿಕ್ ಡಿಸೀಸ್ ಕೇಸ್ ಆ್ಯಕ್ಟಲ್ಲಿ ಬರ್ತದೆ ಅಂತ ಸಾಬೀತಾದರೆ ಇವನ ವಾಹನ ಮುಟ್ಟುಗೋಲು ಮತ್ತು ಇವನಿಗೆ 7 ವರ್ಷದ ಜೈಲನ್ನು ಕೊಡುವಂಥ ಜೈಲು ಶಿಕ್ಷೆ ವಿಧಿಸುವಂಥ ಅವಕಾಶ ಆ ಕೇಸಿಗೆ ಇದೆ. ಜನರಿಗೆ ಗೊತ್ತಿದೆಯಾ ಇದು? ಯಾವಾಗ ಹೇಳ್ತಾ ಇದ್ದಾರೆ ಇಲಾಖೆಯವರು? ಈಗ ಹೇಳ್ತಾ ಇದ್ದಾರೆ ಇದು ಹೀಗೆ ಆಗ್ತದೆ ಅಂತ. ಯಾವಾಗ ಹೇಳಬೇಕಿತ್ತು? ಅವತ್ತು ಹಾಕಿರುವ ಆ ಸೆಕ್ಷನಿಗೂ ಇವತ್ತು ಇರುವಂಥ ಪರಿಸ್ಥಿತಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ವ್ಯತ್ಯಾಸ ಇಲ್ವಾ? ಇವರು ಬಂದದ್ದು ಅವಶ್ಯಕ ಸಾಮಗ್ರಿಗಳನ್ನು ತಗೊಳ್ಳಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ. ಹಳ್ಳಿಗಳಲ್ಲಿ 2-3 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಸಾಮಾನು ತಗೊಳ್ಳಿಕ್ಕೆ ಆಗೋದಿಲ್ಲ. ಸಿಟಿಯಲ್ಲಿ ಕೂಡ ನಡ್ಕೊಂಡು ಹೋಗಿ ತಗೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಕೆಲವರಿಗೆ ಹತ್ತಿರದಲ್ಲಿ ಇರ್ಬೋದು, ದೂರದಲ್ಲಿ ಇಲ್ವಾ? ಎಲ್ಲರೂ ಬಂದಿದ್ದಾರೆ. ಈ ಸಂದರ್ಭ ನೀವು ವಾಹನವನ್ನು ಸೀಸ್ ಮಾಡಿ ಇದನ್ನು ನೀವು ಬಿಡಿಸ್ಕೊಂಡು ಇವತ್ತು ನಾಳೆ ಪ್ರೂವ್ ಆಗಿ ಇವರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಆಯಿತು. ಇದರ ಬಗ್ಗೆ ನೀವು ಸರಿಯಾದ ಕಾನೂನು ಮಾಹಿತಿಯನ್ನು ಜನರಿಗೆ ಕೊಟ್ಟಿದ್ದೀರಾ?